ಸುಮಾರು 41 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಕಂಕನಾಡಿ ಮಾರುಕಟ್ಟೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಇಂದು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು. ಇನ್ನು ಸ್ಥಳೀಯರಿಂದ ಸಮಸ್ಯೆಗಳ ಕುರಿತು ಮಾಹಿತಿಯನ್ನ ಖಾದರ್ ಪಡೆದುಕೊಂಡರು. ಮಾರುಕಟ್ಟೆಯ ರೂಪುರೇಷೆಗಳ ಬಗ್ಗೆ ಅಧಿಕಾರಿಗಳಿಂದ ಸಚಿವರು ಮಾಹಿತಿಯನ್ನ ಪಡೆದರು. ಮುಂದಿನ 18 ತಿಂಗಳೊಳಗೆ ಮಾರುಕಟ್ಟೆಯನ್ನ ಉದ್ಘಾಟನೆಯಾಗಲಿದೆ. ಸ್ಥಳೀಯವಾದ ಸಮಸ್ಯೆಗಳು ಬಗೆಹರಿಯಲಿದೆ ಎಂದು ಸಚಿವರು ಹೇಳಿದರು. ಹೆಚ್ಚುವರಿ ಅನುದಾನ ಬಿಡುಗಡೆ ಮಾಡಿ ಸುಮಾರು 41 ಕೋಟಿ ರೂಪಾಯಿಯಲ್ಲಿ ಇವತ್ತು ಪ್ರಾರಂಭ ಆಗ್ತದೆ. 41 ಕೋಟಿಯಲ್ಲಿ ಸುಸಜ್ಜಿತವಾದ ನಮ್ಮ ಮಾರ್ಕೆಟ್ನ ಬಸ್ ಸ್ಟ್ಯಾಂಡ್ ಮಾರ್ಕೆಟ್ ಆಗೋ ಸಂದರ್ಭದಲ್ಲಿ ಈಗಾಗಲೇ ಒಂದು ವ್ಯವಸ್ಥೆಯಲ್ಲಿ ಬಸ್, ರಿಕ್ಷಾ, ಟ್ಯಾಕ್ಸಿ, ಜನಸಾಮಾನ್ಯ ಪಾರ್ಕಿಂಗ್ ಎಲ್ಲ ಇವತ್ತು ಸ್ವಲ್ಪ ಅಸ್ತವ್ಯಸ್ತ ಇವತ್ತು ಆಗೋದು ಸ್ವಾಭಾವಿಕ. ಇದು ಆಗುವ ಸಂದರ್ಭದಲ್ಲಿ ರಸ್ತೆಗೆ ಬಂದು ನಿಂತರೆ ಪಬ್ಲಿಕ್ಗೆ ಇವತ್ತು ಪ್ರಾಬ್ಲಮ್ ಆಗ್ತದೆ, ಬ್ಲಾಕ್ ಆಗ್ತದೆ, ಇಲ್ಲಿ ಕಂಜೆಕ್ಷನ್ ಆಗ್ತದೆ. ಈ ವೇಳೆ ಮಾಜಿ ಕಾರ್ಪೊರೇಟರ್ ನವೀನ್ ಡಿಸೋಜಾ ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತರಿದ್ದರು.